ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಮುನೀರ್ ಅವರೇ, ಬಹುಶಃ ನಿನ್ನೆ ನಡೆದಿರುವಂಥ ಘಟನೆ ಆಗಿರ್ಬೋದು, ಆ ಪಟಾಕಿ ಸಿಡಿಸಿದ್ದಾಗಿರ್ಬೋದು, ಫೇಸ್ಬುಕ್ನಲ್ಲಿ ಕಂಡು ಬಂದಂಥ ವಿಕೃತಿಗಳಾಗಿರ್ಬೋದು, ಅಂದರೆ ಮುಂದಿನ ದಿನಗಳಲ್ಲಿ ಯಾವ ಸಂದೇಶವನ್ನು ಕೊಡ್ತಾ ಇದೆ ಇದು ಇದೇ ರೀತಿ ಮುಂದುವರೆದು ಏನಾಗಬಹುದು ಅನ್ನುವಂಥದ್ದು ಒಂದು ಪ್ರಜ್ಞಾವಂತ ನಾಗರಿಕರಿಗೆ ಆತಂಕದ ಬೆಳವಣಿಗೆ ಅಂತ ನಾನು ಭಾವಿಸ್ತೇನೆ. ಏನು ಹೇಳ್ತೀರಿ, ಮುಂದಕ್ಕೆ ಏನಾಗಬಹುದು? ಇದು ಒಂದು ಅಭಿಪ್ರಾಯ ಸ್ವಾತಂತ್ರ್ಯವನ್ನು ದಮನಿಸುವ ಮತ್ತು ಭಿನ್ನ ರೀತಿಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥ ದೊಡ್ಡ ವ್ಯಕ್ತಿಗಳನ್ನು ಅವರ ಚಾರಿತ್ರ್ಯವನ್ನು ಕುಂದಿಸುವ ಮತ್ತು ಅವರನ್ನು ಹೀನಾವಾಗಿ ನಡೆಸಿಕೊಳ್ಳುವಂಥ ಈ ಪ್ರವೃತ್ತಿಯ ಹಿಂದೆ ಇರುವಂತಹದ್ದು ನಾವು ಆರಂಭದಲ್ಲೇ ಹೇಳಿದ ಹಾಗೆ ಅಸಹನೆ ಮತ್ತು ಸರ್ವಾಧಿಕಾರಿ ಧೋರಣೆ. ಈ ರೀತಿಯ ಧೋರಣೆಗಳು ಮುಂದುವರಿದರೆ ನಮ್ಮ ಸಮಾಜ ಬಹಳ ಹಿಂದಕ್ಕೆ ಹೋಗ್ತದೆ. ಒಂದು ನಮ್ಮ ದೇಶ ಏನು ಬಹಳ ಸಂತೃಪ್ತ ದೇಶ ಅಲ್ಲ. ಇಲ್ಲಿ ಅಲ್ಲಲ್ಲಿ ಕುದಿಯುವಂಥ ಜ್ವಾಲಾಮುಖಿಗಳಿದೆ. ಬೇರೆ ಬೇರೆ ಕಾರಣಕ್ಕಾಗಿ ಅವಕಾಶ ವಂಚಿತರು, ಶೋಷಣೆಗೊಳಗಾದವರು ಮತ್ತು ಇನ್ನು ಬೇರೆ ಬೇರೆ ಕಾರಣಕ್ಕಾಗಿ ಅತೃಪ್ತಿ ಇದೆ. ಒಂದು ಕಡೆ ಬಡತನದ ಕಾರಣಕ್ಕಾಗಿ, ಜಾತಿಯ ಕಾರಣಕ್ಕಾಗಿ, ಭಾಷೆಯ ಕಾರಣಕ್ಕಾಗಿ ಬೇರೆ ಬೇರೆ ರೀತಿಯಲ್ಲಿ ಇದಿರುವಂಥದ್ದು. ಅಂತಹ ಸಂದರ್ಭದಲ್ಲಿ ಈ ಅಸಹನೆಯನ್ನು ರಾಜಕೀಯ ಕಾರಣಕ್ಕಾಗಿ ವ್ಯಕ್ತಪಡಿಸುವಂತಹ ಸಂದರ್ಭದಲ್ಲಿ ಅದು ಅವರಿಗೆ ಲಾಭದಾಯಕ ಸಂದರ್ಭಕ್ಕೆ ಮಾತ್ರ ಸೀಮಿತ ಆಗ್ತದೆ ಅಂತ ಭಾವಿಸಿದರೆ ಅದು ಮೂರ್ಖತನ. ನಾಳೆ ಇಂತಹ ಒಂದು ಸಮಾಜ ಮುಂದಕ್ಕೆ ಹೋಗ್ತಾ ಹೋಗ್ತಾ ಅದು ಯಾವ ಒಂದು ದಾರಿಯನ್ನು ನೀಡ್ತದೆ ಅಂತ ಈಗಲೇ ನಾವು ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವೊಂದು ಹೌದು, ಭಾರತ ದೇಶದ ವಿಭಜನೆಯ ಸಂದರ್ಭದಲ್ಲಿ ನಡೆದಂಥದ್ದು, ಗಾಂಧಿ ಹತ್ಯೆಯಲ್ಲಿ ನಡೆದಂಥದ್ದು ಸಂದರ್ಭದಲ್ಲಿ ನಾವು ನೋಡಿದ್ದೀವಿ. ಆ ನಂತರ ನಮ್ಮ ಸಮಾಜ 5-6 ದಶಕಗಳನ್ನು ದಾಟಿದ ಸಂದರ್ಭದಲ್ಲಿ ನಾವು ಸ್ವಲ್ಪ ಆಧುನಿಕರಾಗ್ತಾ ಇದ್ದೀವಿ, ನಾವು ಸ್ವಲ್ಪ ಮಾನವೀಯರಾಗ್ತಾ ಇದ್ದೀವಿ, ನಾವು ಪ್ರಜ್ಞಾವಂತರಾಗ್ತಾ ಇದ್ದೀವಿ ಅನ್ನುವಂಥ ಭಾವನೆ ಇತ್ತು 90ರ ದಶಕದವರೆಗೂ ಕೂಡ. ಆ ನಂತರ ನಿಧಾನಕ್ಕಾಗಿ ಮತ್ತೆ ನಾವು ಹೋಗ್ತಾ ಇರುವಂಥ ದಾರಿ ಬಹುಶಃ ನಮ್ಮನ್ನು ಒಂದು ಸಿವಿಲ್ ವಾರ್, ಅಭಿಪ್ರಾಯ ಸ್ವಾತಂತ್ರ್ಯವನ್ನು ದಮನಿಸುವಂತಹ ಒಂದು ಸರ್ವಾಧಿಕಾರಿ ಪ್ರವೃತ್ತಿ ಬೆಳೀತಾ ಇರುವಾಗಲೇ ನಾಳೆ ಅತೃಪ್ತಿ ಬೇರೆ ವಿಭಾಗಗಳಲ್ಲಿಯೂ ಕೂಡ, ಇವತ್ತು ನಾವು ತೃಪ್ತರಾಗಿದ್ದೀವಿ ಅಂತ ಭಾವಿಸ್ಕೊಂಡು ಈ ರೀತಿ ಬೀದಿಗಿಳಿದಂಥ ವಿಭಾಗ ಏನಿದೆ ಅಥವಾ ವಿಕೃತಿಯನ್ನು ಮೆರೀತಾರಂಥ ವಿಭಾಗ ಏನಿದೆ ಅದು ನಾಳೆ ಅದಕ್ಕೂ ಕೂಡ ಇದು ಈ ಸಮಾಜದಲ್ಲಿ ನಮಗೂ ಕೂಡ ತೃಪ್ತಿ ಇಲ್ಲ, ನಮ್ಮನ್ನು ಕೂಡ ಕಡೆಗಣಿಸಲಾಗ್ತಾ ಇದೆ ಅನ್ನೋ ಭಾವನೆಯನ್ನು ಬಂದಾಗ ಅವರು ಖಂಡಿತವಾಗಿ ಏನು ರಿಮೋಟ್ ಕಂಟ್ರೋಲ್ಗಳ ಹಿಡಿತದಲ್ಲೇ ಇದ್ದು ಎಲ್ಲವನ್ನು ಅವರು ಬೇಕಾದಂಥ ಸಂದರ್ಭದಲ್ಲಿ ಬೀದಿಗೆ ಬಂದು ಮಾಡ್ತಾರೆ ಅಂತ ಭಾವಿಸಬೇಕಾಗಿಲ್ಲ. ಅಥವಾ ಇನ್ನೊಂದು ವಿಭಾಗ, ಇವುಗಳನ್ನೆಲ್ಲ ತೀರಾ ಇವರೇ ವಿಕೃತಿಗಳನ್ನು, ಅತಿರೇಕಗಳನ್ನು ಅಸಹನೆಯಿಂದ ಗಮನಿಸ್ತಾ ಇರುವಂಥ ಬೇರೆ ಇನ್ನೊಂದು ವಿಭಾಗ, ಅಲ್ಲಿಯೂ ಕೂಡ ಪ್ರಜ್ಞಾವಂತಿಕೆಯ ಕೊರತೆ ಇರುವಂತಹದ್ದು, ಪ್ರಜ್ಞಾವಂತಿಕೆಯ ಮಟ್ಟ ಇರುವಂತಹ ವಿಭಾಗ ಇವತ್ತು ಸಣ್ಣದಿದೆ. ಅವರ ಶಕ್ತಿ ಅಗಾಧವಾಗಿರ್ಬೋದು, ಅನಂತಮೂರ್ತಿಯ ಶಕ್ತಿ ಇರ್ಬೋದು, ದೇವನೂರದ್ದಿರ್ಬೋದು, ಅಥವಾ ತೇಜಸ್ವಿದಿರ್ಬೋದು, ಲಂಕೇಶ್ ಇರ್ಬೋದು, ಅವರು ಲಕ್ಷಾಂತರ ಜನರ ಶಕ್ತಿ ಅವರ ಒಬ್ಬರಲ್ಲಿತ್ತು, ಗೊತ್ತಾಯ್ತಲ್ಲ. ಆದರೆ ಅವರನ್ನ ಒಂದು ಸೀಮಿತಗೊಳಿಸಿ ಈ ಮಾಡ್ತಾ ಇರುವಂತಹದ್ದು ಈ ಪ್ರಜ್ಞಾವಂತ ವಿಭಾಗವನ್ನು ಬಿಟ್ಟು ಇವುಗಳನ್ನು ಅಸಹನೆಯಿಂದ ನೋಡ್ತಾ ಇರುವಂಥ ಇನ್ನೊಂದು ವಿಭಾಗ ಏನಿದೆ, ಅಲ್ಲಿಯೂ ಕೂಡ ಆ ಅಸಹನೆಗಳು ಬೆಳೀತಾ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಮತ್ತು ತಮ್ಮ ವಿರುದ್ಧವಾದ ಅಭಿಪ್ರಾಯಗಳ ವಿರುದ್ಧ ಈ ರೀತಿ ಸಂಭ್ರಮಿಸುವಂತಹ ಗುಣಗಳನ್ನೆಲ್ಲ ಒಂದು ವೇಳೆ ಮೈಗೂಡಿಸಿಕೊಳ್ಳುವಂತ ಪರಿಸ್ಥಿತಿಯೇ ಬಂದ್ರೆ ನಾಳೆ ನಮ್ಮ ದೇಶಕ್ಕೆ ಖಂಡಿತವಾಗಿ ಭವಿಷ್ಯ ಇಲ್ಲ. ಅಂದ್ರೆ ಮುನೀರ್ ಅವರು, ನಾನು ಕುತೂಹಲಕ್ಕೆ ಕೇಳ್ತಾ ಇದ್ದೀನಿ, ಬಹುಶಃ ನೀವು ಎಡಪಂಥೀಯ ವಿಚಾರಧಾರೆಯ ಮೇಲೆ ನಂಬಿಕೆ ಇಟ್ಟಂತವ್ರು, ನಾಳೆ ಒಬ್ಬ RSSನ ಒಬ್ಬ ಬಲಪಂಥೀಯ ವ್ಯಕ್ತಿ ವೈಯಕ್ತಿಕವಾಗಿ ಗೌರವ ಕೊಡೋದಕ್ಕೆ ಸಾಧ್ಯ ಇದೆ? ಸೈದ್ಧಾಂತಿಕವಾಗಿ ನೀವು ಗೌರವ ಕೊಡೋದಿಲ್ಲ, ವೈಯಕ್ತಿಕವಾಗಿ ಗೌರವ ಕೊಡೋದಕ್ಕೆ ನಿಮ್ಮಿಂದ ಸಾಧ್ಯ ಇದೆಯಾ ಒಬ್ಬ ವ್ಯಕ್ತಿಗೆ? ನಾನಂತೂ ವೈಯಕ್ತಿಕವಾಗಿ ಯಾವತ್ತೂ ಕೂಡ ದ್ವೇಷ ಸಾಧಿಸಿದಂತ ಮನುಷ್ಯ ಅಲ್ಲ. ನನಗೆ ಬೇರೆ ಬೇರೆ ಸಿದ್ಧಾಂತಕ್ಕೆಲ್ಲ ಹಲವು ಸ್ನೇಹಿತರಿದ್ದಾರೆ, ಹಲವು ಸ್ನೇಹಿತರು, ಈಗಲೂ ಆತ್ಮೀಯ ಸ್ನೇಹಿತರು, ದಿನ ಮಾತಾಡ್ತೀವಿ. ನನ್ನ ಮನೆಗೆ ಬರ್ತಾರೆ, ನಾನು ಅವ್ರ ಮನೆಗೆ ಹೋಗ್ತೀನಿ, ನನ್ನ ಕಷ್ಟಕ್ಕೆ ಅವ್ರು ಆಗ್ತಾರೆ, ಎಲ್ಲ ಇದೆ, ಅವು ಗೌರವಿಸ್ತೀವಿ. ಅದಲ್ಲದೆಯೂ ಕೂಡ ರಾಜಕೀಯದಲ್ಲಿಯೂ ಕೂಡ ಹೀಗೆ ಸಿಗುವಂತಹ ಬೇರೆ ಬೇರೆ ವ್ಯಕ್ತಿಗಳ ಜೊತೆಯಲ್ಲಿ ನಾನು ತೀರಾ ವೈಯಕ್ತಿಕವಾಗಿ ಆತ್ಮೀಯತೆ ಗೌರವವನ್ನು ಇಟ್ಕೊಳ್ತಾ ಇದ್ದೀನಿ. ಆದರೆ ಈ ರೀತಿಯ ಬೆಳವಣಿಗೆಗಳನ್ನ ನೋಡ್ತಾ ಇರುವಾಗ ನಮ್ಮ ಈ ಪ್ರೀತಿ ಗೌರವ ಆ ರೀತಿಯ ಇದೆಲ್ಲ ಒಂದು ರೀತಿಯ ಅರ್ಥವೇ ಇಲ್ಲವೇನೋ ಅಂತ ಅನಿಸ್ತದೆ. ದ್ವೇಷ ಮಾತ್ರ ಮುಖ್ಯ ಆಗ್ತದೆ, ಮಾತುಗಳು ಕೇವಲ ನಾಟಕೀಯವಾಗಿ ಆತ್ಮೀಯತೆಯನ್ನು ಹೊಂದಿರ್ತದೆ. ಆ ಕಡೆ ಹೋದಾಗ ಇವರನ್ನು ಯಾವ ರೀತಿ ಮಟ್ಟ ಹಾಕಬೇಕು, ಇವರ ಯಾವ ರೀತಿ ತೇಜೋದಯನ ಮಾಡಬೇಕು ಅನ್ನೋ ರೀತಿಯಲ್ಲೇ ಆಲೋಚನೆ ಮಾಡ್ತಾರೆ ಅಂತ ಆಗುವಾಗ ಗೌರವಗಳಿಗೆ ಸಿದ್ಧಾಂತವನ್ನು ಮೀರಿ ಗೌರವ ಕೊಡೋದಕ್ಕೆ ಅರ್ಥವೇ ಇಲ್ಲ ಅನ್ನೋಂಥ ಭಾವನೆ ಬರ್ತದೆ. ತೀರಾ ಗಟ್ಟಿ ಇರುವ ನಮ್ಮಂಥವ್ರನ್ನ ಅದನ್ನು ಮೀರಿ ನಿಂತ್ಕೊಳ್ತೀವಿ, ಆದ್ರೆ ಎಲ್ಲರಿಗೂ ಕೂಡ ಆ ರೀತಿ ಮೀರಿ ನಿಂತ್ಕೊಳ್ಳುವಂಥ ಶಕ್ತಿ ಇರೋಲ್ಲ. ಆ ರೀತಿಯ ಭಾವನೆಗಳು ಬಂದಾಗ ಸಿದ್ಧಾಂತದ ದ್ವೇಷವೇ ವೈಯಕ್ತಿಕ ಆ ಸಿದ್ಧಾಂತವನ್ನು, ನಮ್ಮ ಸಿದ್ಧಾಂತವನ್ನು ವಿರೋಧಿಸುವ ಅಥವಾ ವಿರುದ್ಧ ಸಿದ್ಧಾಂತವು ಇರುವಂಥ ವ್ಯಕ್ತಿಗಳನ್ನೇ ದ್ವೇಷಿಸುವ ಮಟ್ಟಕ್ಕೆ ಹೋದ್ರೆ ಎಲ್ಲೂ ಹೋಗ್ಬೋದು. ಇವತ್ತು ಎಡಪಂಥೀಯ ಸಿದ್ಧಾಂತದಲ್ಲಿಯೂ ಕೂಡ ಪ್ರಜಾಸತ್ತಾತ್ಮಕ ಮಾರ್ಗವನ್ನು ಅನುಸರಿಸುವವರು ಇದ್ದಾರೆ, ಎಕ್ಸ್ಟ್ರೀಮಿಸ್ಟ್ಗಳು ಕೂಡ ಇದ್ದಾರೆ, ಗೊತ್ತಾಯ್ತಲ್ಲ. ಬಂದೂಕನ್ನು ಹಿಡ್ಕೊಂಡು ಇರುವವರು ಕೂಡ ಇದ್ದಾರೆ, ನಕ್ಸಲ್ ಚಳವಳಿ ಅವುಗಳಲ್ಲಿ ಇದ್ದಾರೆ, ಗೊತ್ತಾಯ್ತಲ್ಲ. ಆ ರೀತಿಯ ಇವುಗಳೇ ಬೆಳಿಲಿಕ್ಕೆ, ಇವುಗಳಿಗೆ ಪರ್ಯಾಯವಾಗಿ ಅವುಗಳೇ ಸರಿ ಅನ್ನುವ ರೀತಿಯ ಒಂದು ವಾತಾವರಣ ನಿರ್ಮಾಣ ಆದ್ರೆ ಈ ಸಮಾಜವನ್ನು ರಕ್ಷಿಸುವವರು ಯಾರು?
ವಿರುದ್ಧ ಅಭಿಪ್ರಾಯಗಳನ್ನು ಹೇಳುವವರನ್ನ ಪಟಾಕಿ ಸಿಡಿಸೋದು, ಪಟಾಕಿ ಸಿಡಿಸಿದವರನ್ನ ಖಂಡಿಸುವವರ ಮೇಲೆ ದೈಹಿಕ ಹಲ್ಲೆಗಳನ್ನು ಮಾಡೋದು, ಆ ಬೆದರಿಕೆಗಳನ್ನು ಹಾಕೋದು, ಇವುಗಳನ್ನು ನೋಡ್ತಾ ಇವುಗಳಿಗೆ ಪರ್ಯಾಯವಾಗಿ ಬೇಕಾಗಿರೋದು ನಮಗೂ ಕೂಡ ಆ ರೀತಿಯ ಶಕ್ತಿಯೇ, ಆ ರೀತಿಯ ಆಯುಧಗಳೇ ನಮಗೆ ಬೇಕು, ಅಸ್ತ್ರಗಳೇ ಬೇಕು ಅನ್ನುವಂಥ ಭಾವನೆ ಮುಂದಿನ ತಲೆಮಾರಿನ ಈಗಿನ ಯಂಗ್ ಜನರೇಷನ್ನ ಈ ವಿಭಾಗದಲ್ಲಿ ಹುಟ್ಲಿಕ್ಕೆ ಸಾಧ್ಯ ಆದ್ರೆ ಖಂಡಿತವಾಗಿಯೂ ನಮ್ಮ ಸಮಾಜ ಮತ್ತೆ ಸಶಸ್ತ್ರ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ. ಅಂದ್ರೆ ಸಂಘರ್ಷಕ್ಕೆ ನಾವು ನೋಡಿದಷ್ಟು ಸುಲಭವಾಗಿ ಕೇವಲ ಇದು ಪಟಾಕಿ ಹಿಡಿದದ್ದು, ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡಿದ್ದು, ಫೇಸ್ಬುಕ್ಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ಸಂಘರ್ಷಗಳು ಮಾತಿನ ಸಂಘರ್ಷಕ್ಕೆ ಸೀಮಿತ ಆಗ್ತದೆ ಅಂತ ಭಾವಿಸ್ಲಿಕ್ಕೆ ಆಗೋಲ್ಲ. ಒಂದು ಹಂತವನ್ನು ದಾಟಿದ ಮೇಲೆ ಒಂದಿಷ್ಟು ಕಾಲ ಘಟ್ಟದಲ್ಲಿ ಹೊರಗೆ ಇದೇ ನಡೆದ್ರೆ ಮುಂದಿನ ಹಂತ ಇನ್ನಷ್ಟು ತೀವ್ರ ರೀತಿಗೆ ಹೋಗ್ಬೋದು ನಮ್ಮ ಕೈಗಾಲನ್ನು ಮೀರಿ. ಅಂತಹ ಸಂದರ್ಭದಲ್ಲಿ ಸಮಾಜಕ್ಕೆ ಏನು ಕೊಡುಗೆ, ಯಾರಿಗೆ ರಕ್ಷಣೆ ಇದೆ? ಸಿದ್ಧಾಂತದ ರೀತಿಯಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಲಿಕ್ಕೆ ಯಾರಿಗೆ ಧೈರ್ಯ ಬರ್ತದೆ? ಅನಂತಮೂರ್ತಿ ಯಾವುದೇ ಸಿದ್ಧಾಂತದ ಒಬ್ಬ ಅಧಿಕೃತ ಪ್ರತಿನಿಧಿ ಅಲ್ಲ. ಆತ ನಿಜವಾಗಿ ಅಂತ ಹೇಳಿದ್ರೆ ಆತ ಒಬ್ಬ ಸ್ಥಿತಪ್ರಜ್ಞತೆಯನ್ನು ಹೊಂದಿರುವಂತಹ ಮಧ್ಯದಲ್ಲಿ ಕೂತಿರುವಂತಹ ವ್ಯಕ್ತಿ. ಎಡ ಬಲಗಳ ತಪ್ಪುಗಳನ್ನು ವಿಮರ್ಶಿಸ್ತಾ ಇದ್ರು. ಯಾವುದೇ ಕಾರಣಕ್ಕೂ ಎಡಪಂಥೀಯ ತೀವ್ರಗಾಮಿಗಳ ಬಂದೂಕಿನ ಹೋರಾಟಗಳನ್ನು ಅವರು ಸಮರ್ಥಿಸಿರ್ಲಿಲ್ಲ. ಕಮ್ಯುನಿಸ್ಟರನ್ನು ಕೂಡ ಅವರು ತೀರಾ ಆಕ್ರಮಣಕಾರಿಯಾಗಿ ವಿಮರ್ಶೆ ಮಾಡಿರೋದು ತುಂಬಾ ಇದೆ, ಅವುಗಳೆಲ್ಲ ಇದೆ. ಆದ್ರೆ ಈ ರೀತಿ ಎಡಬಲಗಳನ್ನು ಸರಿಯಾಗಿ ವಿಮರ್ಶಿಸುವಂತ ವ್ಯಕ್ತಿಗಳ ಮೇಲೆ ಈ ರೀತಿ ದಾಳಿ ಆದಾಗ ಇನ್ನು ಯಾರಿಗೆ ಈ ವ್ಯವಸ್ಥೆ ಮೇಲೆ ಇದು ಉಳಿತದೆ? ನಂಬಿಕೆ, ಈ ವೈಚಾರಿಕ ಸಂಘರ್ಷ, ಸಿದ್ಧಾಂತಗಳನ್ನ ಮೀರಿ ಇರುವಂತಹ ಗೌರವಗಳ ಮೇಲೆ ಯಾರಿಗೆ ನಂಬಿಕೆ ಉಳಿತದೆ? ಇನ್ನೊಂದು ನಮ್ಮ ಕಾನೂನು ಈ ರೀತಿ ಮಾಡ್ತಾ ಇದ್ರು ಕೂಡ ಇನ್ನೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚಿಕ್ಕಮಗಳೂರಿನಲ್ಲಿ ನಿನ್ನೆ ದೂರು ದಾಖಲಾಗಿದೆ. ಅವರೇ ಸ್ವಯಂ ಪ್ರೇರಿತವಾಗಿ ಅಲ್ಲಿಯ SP ದೂರು ದಾಖಲಿಸಿಕೊಂಡಿದ್ದಾರೆ. ಆದ್ರೆ ಇವತ್ತು ಕದ್ರಿ ಒಂದು ಪ್ರಕರಣಕ್ಕೆ ದೂರು ದಾಖಲಿಸಿಕೊಂಡಿದ್ದಾರೆ. ಮೂಡಿಗೆರೆಯಲ್ಲಿ ಬಂಧನಕ್ಕೊಳಗಾದವರಿಗೆ ಜಾಮೀನು ಸಿಕ್ಕಿಯಾಗಿದೆ. ಏನು ಇನ್ನೊಂದು ವರ್ಷ ಒಂದು 7-8 ಬಾರಿ ಕೋರ್ಟ್ಗೆ ಹೋದ್ರೆ ಮುಗೀತಲ್ಲ ಅನ್ನುವಂಥ ಭಾವನೆ ಬರ್ತದೆ. ಈ ರೀತಿ ಆಗ್ಬಿಟ್ರೆ ನಮ್ಮ ಸಮಾಜ ಖಂಡಿತವಾಗಿಯೂ ತುಂಬಾ ಕಷ್ಟ ನಷ್ಟ. ಈಗ ಇದನ್ನೆಲ್ಲ ಎಂಜಾಯ್ ಮಾಡುವವರು ಅಂದುಕೊಳ್ಳುವಷ್ಟು ಸುಲಭದಲ್ಲಿ ನಾಳೆಗಳು ಇರೋದಿಲ್ಲ ಅನ್ನುವಂಥದ್ದು ನಾನು ಹೇಳಿ. ಎಸ್ ಸರ್, ಕೊನೆಯದಾಗಿ ಅಂದ್ರೆ ಈ ಸಂಕೀರ್ಣ ಸಂದರ್ಭದಲ್ಲಿ ಅನಂತಮೂರ್ತಿಯವರದ ಯಾವ ಒಂದು ಸಂದೇಶ ನೆನಪು ಮಾಡ್ಕೊಳ್ಬಹುದು ಸರ್ ಈ ಹೊತ್ತಲ್ಲಿ? ಅಂದ್ರೆ ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ ಅಂತ ದ್ವೇಷ ಭಾವನೆಯನ್ನು ಸಾಧಿಸ್ತಾ ಇದ್ದೀವಿ. ಬಲಪಂಥೀಯರನ್ನು ಕಂಡ್ರೆ ಎಡಪಂಥೀಯರಿಗೆ ಆಗೋದಿಲ್ಲ, ಒಬ್ಬರ ಸಾವನ್ನು ಮತ್ತೊಬ್ಬರು ಸಂಭ್ರಮಿಸುವಂಥದ್ದು ಸಂದರ್ಭ. ಅವರು ಹೇಳಿದಂಥ ಯಾವುದನ್ನು ನೆನಪು ಮಾಡಿಕೊಳ್ಳಬಹುದು, ಯಾವ ಆದರ್ಶವನ್ನು ಮೈಗೂಡಿಸಿಕೊಳ್ಬಹುದು ಜನ? ಬಹುಶಃ ಅನಂತಮೂರ್ತಿಯವರು ಬಹಳ ನಿರಂತರವಾಗಿ ಹೇಳ್ತಾ ಮತ್ತು ಪ್ರತಿಪಾದಿಸಿದ ಒಂದು ಸಿದ್ಧಾಂತ ಅಂತೇಳಿದ್ರೆ ಮಾತು. ಬಹುಶಃ ಅವರದೊಂದು ಕೃತಿ ಇದೆ, ಮಾತು ಸೋತ ಭಾರತ ಅಂತೇಳಿ. ಅಂದರೆ ನಾವು ಯಾವಾಗ ಪರಸ್ಪರ ಮಾತುಕತೆಯ ಮೂಲಕ ನಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವಂತಹ, ನಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವಂತಹ, ಮುಖಾಮುಖಿ ಆಗುವಂತಹ ಒಂದು ಅವಕಾಶದಿಂದ ನಾವು ವಂಚಿತರಾಗ್ತೇವೆ, ಬಹುಶಃ ಆ ಸಮಾಜ ಭಾಳ ದುರಂತಕ್ಕೆ ಹೋಗ್ತದೆ ಅಂತ ಅನಿಸುತ್ತೆ. ಎರಡನೇದಾಗಿ ಅವರು ಹೇಳ್ತಾ ಇದ್ದಂಥ 2 ವಿಚಾರಗಳು. ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಭಾಳ ಗಟ್ಟಿ ಧ್ವನಿಯಲ್ಲಿ ನಾವು ಪ್ರಾಥಮಿಕ ಹಂತದ ಶಿಕ್ಷಣ ಸರ್ಕಾರದ ನೇತೃತ್ವದಲ್ಲಿ ಮತ್ತು ಸಾರ್ವಜನಿಕವಾಗಿ ಸಮುದಾಯದ ಒಡೆತನದಲ್ಲಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಯಾಕೆಂತ ಹೇಳಿದರೆ ನಮಗೆ ಒಂದು ಎಲ್ಲರೂ ಇಡೀ ಸಮಾಜ, ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ಇಡೀ ಸಮಾಜ ಅದ ಒಂದು ಪ್ರತಿಫಲನಲ್ಲಿ ಇರ್ತದೆ. ಹಾಗಾಗಿ ಆ ಮಕ್ಕಳಿಗೆ ಎಳವೆಯಲ್ಲಿ ಬೇರೆ ಬೇರೆ ಸಂಸ್ಕೃತಿಯ, ಬೇರೆ ಬೇರೆ ಸಮುದಾಯದ, ಬೇರೆ ಬೇರೆ ಆರ್ಥಿಕ ಸ್ಥಿತಿಗತಿಗಳಿರೋದ್ರಿಂದ ಮಕ್ಕಳ ಮತ್ತು ಇಡೀ ಒಂದು ಸಮಾಜದ, ದೇಶದ ಪರಿಚಯ ಆಗ್ತದೆ. ಆ ಕಾರಣಕ್ಕಾಗಿ ಅಲ್ಲಿ ಬೇಕು ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡಬೇಕು ಅಂತ ಹೇಳುವಂಥ ಒಂದು ಮಾತನ್ನು ಅವರು ಹೇಳ್ತಾ ಇದ್ರು. ಇದು ಭಾಳ ಗಂಭೀರವಾಗಿ ನಾವು ತಗೊಳ್ಬೇಕಂತ ಒಂದು ವಿಚಾರ. ಎರಡನೇದಾಗಿ ಅಭಿವೃದ್ಧಿಯ ಕುರಿತ ಹಾಗೆ ಅವರು ಹೇಳ್ತಾ ಇದ್ದಂಥ ಮಾತುಗಳು. ಇವತ್ತು ನಮ್ಮ ಕಣ್ಣಿಗೆ ಏನು ಕಾಣ್ತಾ ಇದೆ ಅದು ನಿಜವಾದಂಥ ಅಭಿವೃದ್ಧಿ ಅಲ್ಲ. ಇದು ಇಡೀ ಸಮಾಜದ ನಡುವೆ ಒಂದು ರೀತಿಯ ಕಂದಕವನ್ನು ಸೃಷ್ಟಿಸಿದೆ. ಇದು ಬರೀ ಭ್ರಮೆಗಳನ್ನು ಸೃಷ್ಟಿಸ್ತಾ ಹೋಗ್ತಾ ಇರ್ತದೆ. ಆಮೇಲೆ ಅವರು ಭಾಳ ಗಾಢವಾಗಿ ಗಾಂಧಿಯಿಂದ ಪ್ರಭಾವಿತರಾಗಿದ್ದರು ಅಂತ ನನಗನ್ನಿಸುತ್ತೆ. ಇದು ಯಾಕೆ ಅಂತ ಹೇಳಿದರೆ, ಗಾಂಧಿ ಭಾಳ ಒಬ್ಬ ಧಾರ್ಮಿಕ ಮನುಷ್ಯ. ಅವರು ಧಾರ್ಮಿಕ ಮನುಷ್ಯ ಅಂತ ಹೇಳಿದರೆ ಅವರು ರಾಮರಾಜ್ಯದ ಕಲ್ಪನೆಯನ್ನು ಕಂಡವರು ಮತ್ತು ರಾಮರಾಜ್ಯವನ್ನು ಹೇಗೆ ಸಾಕಾರಗೊಳಿಸಬೇಕು ಅಂತ ಹೇಳಿ ಅವರು ತಮ್ಮ ಬದುಕಿನಲ್ಲಿ ಅದನ್ನು ಅನುಸರಣೆಗೆ ಪ್ರಯತ್ನ ಪಟ್ಟವರು. ಆದರೆ ಗಾಂಧಿ ಒಬ್ಬ ಆದರ್ಶ ಹಿಂದುವಾಗಿ ನಮಗೆ ಇವತ್ತು ಕಾಣ್ತವೇ ಇಲ್ಲ. ಇವತ್ತೊಬ್ಬ ಆದರ್ಶ ಹಿಂದುವಿನ ಕಲ್ಪನೆ ನಮಗಿದ್ದರೆ ಬಹುಶಃ ಗಾಂಧಿಗಿಂತ ದೊಡ್ಡ ಹಿಂದೂ ಈ ದೇಶದಲ್ಲಿ ಹುಟ್ಟಲಿಲ್ಲ. ಈ ಧರ್ಮದ, ಈ ನೆಲದ ಮಹತ್ವವನ್ನು ಮತ್ತು ಈ ಸಂಸ್ಕೃತಿಯ ಸೊಗಡನ್ನು ವಿಶ್ವಕ್ಕೆ ಪರಿಚಯದಂಥ ಒಬ್ಬ ಮಹಾನ್ ಚೇತನ ಇವತ್ತು ಗಾಂಧಿ. ಬಹುಶಃ ಈ ಗಾಂಧಿಯ ಒಂದು ನೆರಳು
ಅನಂತಮೂರ್ತಿ ಅಂತ ನನ್ನ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಎಸ್ ಸರ್, ಧನ್ಯವಾದಗಳು ಇಬ್ಬರಿಗೂ. ಸತ್ಯ ಅಹಿಂಸೆಗಳ ಮೂಲಕ ಮಾತ್ರ ನಾವು ಒಂದು ಒಳ್ಳೆಯ ಸಮಾಜವನ್ನು ಕಟ್ಟಬಹುದು. ಹಿಂಸೆ ಮತ್ತು ಅಸಹನೆ ಮೂಲಕ ಇನ್ನಷ್ಟು ಹಿಂಸೆ ಮತ್ತು ಇನ್ನಷ್ಟು ಅಸಹನೆಯನ್ನಷ್ಟೇ ನಾವು ಹುಟ್ಟು ಹಾಕಲಿಕ್ಕೆ ಸಾಧ್ಯ ಅಂತ ಹೇಳುವಂಥ ಒಂದು ಐತಿಹಾಸಿಕ ಸತ್ಯ ಇವತ್ತು ನಮಗೆ ಮನಗಾಣಬೇಕು ಅಂತ ನಾನು ಹೇಳ್ತೇನೆ. ಎಸ್ ಸರ್, ಧನ್ಯವಾದಗಳು. ನಮ್ಮ ಡಿಸ್ಕಷನ್ ಭಾಗವಹಿಸಿದ್ದಕ್ಕೆ ಮುನೀರ್ ಅವರಿಗೂ ಕೂಡ ಧನ್ಯವಾದಗಳು. ಎಸ್, ಬಹುಶಃ ಹಿರಿಯ ಸಾಹಿತಿ, ಜ್ಞಾನಪೀಠ ಸಾಹಿತಿ ಅನಂತಮೂರ್ತಿಯವರ ಸಾವು ನಮಗೆ ಹಲವಾರು ಪ್ರಶ್ನೆಗಳನ್ನು ಬಿಟ್ಟು ಹೋಗಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಅದಕ್ಕೆ ಉತ್ತರವನ್ನು ಹುಡುಕಬೇಕಾದಂಥ ಅನಿವಾರ್ಯತೆ ಖಂಡಿತ ಇದೆ. ನನಗನಿಸೋದು ಇಷ್ಟು, ಧರ್ಮ ಗ್ರಂಥಗಳನ್ನೆಲ್ಲ ಕೋಟ್ ಮಾಡ್ತಾ ಇದ್ದಾರೆ. ಯಾವ ಧರ್ಮ ಗ್ರಂಥಗಳು ಕೂಡ ಸಾವನ್ನು ಸೆಲೆಬ್ರೇಟ್ ಮಾಡಿ ಅಂತ ಹೇಳಿಕೊಡ್ಲಿಲ್ಲ. ಸೊ ಹಾಗೆ ತಿಳ್ಕೊಂಡವರು ಮೂರ್ಖರು ಅಂತ ನಾನು ಭಾವಿಸ್ತೀನಿ. ಸೊ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಿಮ್ಮೂರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.